ಕರಾವಳಿಗರಿಗೆ ಉತ್ತಮ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಮಿನಿಟ್ಸ್ ಮೀಲ್ ಶುಭಾರಂಭಗೊಂಡಿದೆ. ಸ್ವಾದಿಷ್ಟಕರ ಆಹಾರಗಳನ್ನು ಉಣಬಡಿಸಲು ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಬಳಿಯ ಆಪಲ್ ಮಾರ್ಟ್ ಮುಂಭಾಗ ಮಿನಿಟ್ಸ್ ಮೀಲ್ ಶುಭಾರಂಭಗೊಂಡಿತು. ಬೆಳೆಯುತ್ತಿರುವ ನಗರ ದೇರಳಕಟ್ಟೆಗೆ ಆರೋಗ್ಯ ಶಿಕ್ಷಣ ಮತ್ತಿತರ ವಿಚಾರಗಳಿಗಾಗಿ ರಾಜ್ಯ ಹೊರ ರಾಜ್ಯಗಳಿಂದ ಜನ ಆಗಮಿಸುತ್ತಿದ್ದಾರೆ. ಇವರಿಗೆ ಸ್ವಾದಿಷ್ಟಕರ ಮತ್ತು ಉತ್ತಮ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಮಿನಿಟ್ಸ್ ಮೀಲ್ ಪ್ರಾರಂಭಗೊಂಡಿದೆ. ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟಗಳ ಜೊತೆಗೆ ತರಹೇವಾರಿ ದೋಸೆಗಳು ಇಲ್ಲಿ ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಂಬೋ ಆಫರ್ಗಳನ್ನು ನೀಡಿದೆ. ನೂತನ ವ್ಯವಹಾರಕ್ಕೆ ಶುಭ ಕೋರಿರುವ ಶಾಸಕ ಯುಟಿ ಖಾದರ್ ಅವರು ಇಲ್ಲಿ ಬರುವಂತಹ ಎಲ್ಲ ಗ್ರಾಹಕರಿಗೂ ಮನೆಯ ಊಟದ ರುಚಿ ಮತ್ತು ಗುಣಮಟ್ಟ ದೊರಕಲಿ ಎಂದು ಹಾರೈಸಿದರು. ಮಿನಿಟ್ಸ್ ಮೀಲ್ ಎಂಬ ಆ ಒಂದು ಫಾಸ್ಟ್ ಫುಡ್ ಸೆಂಟರ್ನ ಪ್ರಾರಂಭ ಮಾಡಿ ಬಹುಶಃ ಸರ್ವರಿಗೂ ಕೂಡ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರುಚಿಕರವಾದ ಆರೋಗ್ಯಪೂರ್ಣವಾದ ಆಹಾರ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ಮತ್ತೊಂದು ಈ ಏಕೆ ಗುಂಪಿನ ಕಿರೀಟಗಿಂತ ಗರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬರುವಂಥ ಎಲ್ಲ ನಮ್ಮ ಕಸ್ಟಮರ್ಗಳಿಗೆ ಕುಟುಂಬದ ರೀತಿಯಲ್ಲಿ ಮನೆಯಲ್ಲಿ ಆದಂಥ ರುಚಿಕರ ಅಡುಗೆಯ ಆ ಒಂದು ರೆಸಿಪಿ ಏನಿದೆ ಅದರ ಮುಖಾಂತರ ಆರೋಗ್ಯಪೂರ್ವಕವಾದ ಆ ಒಂದು ವಿವಿಧ ತಿಂಡಿ ತಿನಿಸುಗಳನ್ನು ಇಲ್ಲಿ ಬಹಳ ವ್ಯಾಪಾರವು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸರ್ವರು ಕೂಡ ಬರಬೇಕು, ರುಚಿ ಸವಿಬೇಕು, ಸಂಪೂರ್ಣವಾದ ಸಹಕಾರ ಕೊಡಬೇಕು. ಮಿನಿಟ್ಸ್ ಮೀಲ್ನ ಈ ಒಂದು ಬ್ರಾಂಚ್ ಎಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಇವರ ಬ್ರಾಂಚ್ ಕೂಡ ಮುಂದೆ ಬರಲಿ ಅಂತ ಹೇಳಿ ನನ್ನ ಶುಭಾಶಯ ಕೋರಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ಹೇಳುವ ಮೂಲಕ ಆನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೊಹಮ್ಮದ್ ಕುಂಜಿ ಅವರು ನೂತನವಾಗಿ ಪ್ರಾರಂಭವಾದ ಮಿನಿಟ್ಸ್ ಮೀಲ್ಗೆ ಶುಭ ಹಾರೈಸಿದರು. ಆಹಾರ ಅಂತ ಹೇಳುವಾಗ ಆಹಾರ ಮನುಷ್ಯನ ಆರೋಗ್ಯಕ್ಕೆ, ಆರೋಗ್ಯದ ಸಂರಕ್ಷಣೆ ನಮಗೆಲ್ಲ ಗೊತ್ತಿದೆ. ಆರೋಗ್ಯ ಬಹಳ ದೊಡ್ಡ ನೇಮತ್. ಅಲ್ಲಾಹು ನಮಗೆ ಮಾಡಿರುವ ಎಲ್ಲ ನೇಮತ್ತುಗಳ ಪೈಕಿ ಅತ್ಯಂತ ದೊಡ್ಡ ನೇಮತ್ತಾಗಿದೆ ಆರೋಗ್ಯ ಎಂಬುದು. ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು, ಆರೋಗ್ಯವನ್ನು ನೀವು ಸಂರಕ್ಷಿಸಬೇಕು, ಆರೋಗ್ಯ ಹಾಳು ಮಾಡಬಾರದು, ಆರೋಗ್ಯ ಹಾಳು ಮಾಡಿ ಇಬಾದತ್ತು ಕೂಡ ಮಾಡಬಾರದು ಅಂತ ಹೇಳಲಾಗಿದೆ. ರಾತ್ರಿ ಇಡೀ ನಮಾಜ್ ಮಾಡುತ್ತಿದ್ದ ವ್ಯಕ್ತಿಯೊಂದಿಗೆ ಅಲ್ಲಾಹನ ಪ್ರವಾದಿ ಹೇಳಿದ್ದು ಹಾಗೆ ಮಾಡಬಾರ್ದು. ರಾತ್ರಿ ನಿದ್ದೆ ಮಾಡಬೇಕು, ನಿದ್ದೆಯೂ ಮಾಡಬೇಕು, ನಮಾಜ್ ಮಾಡಬೇಕು. ಎಲ್ಲ ದಿವಸ ಉಪವಾಸ ಆಚರಿಸ್ತೇನೆ ಅಂತ ಹೇಳಿದ ವ್ಯಕ್ತಿಯೊಂದಿಗೆ ಅಲ್ಲಾಹನ ಪ್ರವಾದಿ ಹೇಳಿದ್ದು ಅದು ನನ್ನ ಸುನ್ನತ ಅಲ್ಲ. ನನ್ನ ಸುನ್ನತ್ತು ಕೆಲವು ದಿವಸ ಉಪವಾಸ, ಕೆಲವು ದಿವಸ ಉಪವಾಸ ಇಲ್ಲದೇ ಇರುವ ಸುನ್ನತ್ತು. ಅಂದ್ರೆ ಆರೋಗ್ಯವನ್ನು ಹಾಳು ಮಾಡಿ ಇಬಾದತ್ತು ಕೂಡ ಮಾಡಬಾರದು ಎಂಬ ಆದೇಶ ಇಸ್ಲಾಮಿನಲ್ಲಿ. See, I happen to be here in the Minutes Meal at Derlekatte. It's wonderful to be here, and when I looked at the menu, it seems to be very low and reasonably priced. I wonder how these people can serve the food like this here, and it is very delicious and wonderful to be here. Wonderful evening, great people, rare occasion, rare food. ಮಂಗಳೂರಿನ ಅಲ್ ಇಹ್ಸಾನ್ ಮಸೀದಿಯ ಖತೀಬ್ ತಯ್ಯೂಬ್ ಮೌಲಾನಾ ದುವಾ ನೆರವೇರಿಸಿದ್ರು. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ, ಎಕೆ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಅಹಮದ್ ಎಕೆ, ವುಡ್ಲ್ಯಾಂಡ್ ಫ್ಲೈವುಡ್ ಸಂಸ್ಥೆಯ ಮಾಲಕ ಎಎಚ್ ಮೊಹಮ್ಮದ್ ಹಾಚಿ, ದೇರಳಕಟ್ಟೆ ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಅಬುಬಕರ್ ನಾಟಿಕಲ್, ಎಕೆ ಹಸೈನರ್, ಅಹಮದ್ ಅಶ್ರಫ್ ಸಾತು, ನಜೀರ್ ಅಹಮದ್ ಮತ್ತು ಆಪಲ್ ಮಾರ್ಟ್ನ ಸಿಬ್ಬಂದಿಯವರು ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.